ಮ್ಯಾಟ್ರಿಕ್ಸ್ ಸಮೂಹದ ಫ್ಲಾಗ್ಶಿಪ್ ಸಂಸ್ಥೆಯಾದ ಆಟೋಮ್ಯಾಟ್ರಿಕ್ಸ್ ಮಂಗಳೂರಿನಲ್ಲಿ ಕಳೆದ 20 ವರ್ಷಗಳಿಂದ ಟಾಟಾ ಪ್ಯಾಸೆಂಜರ್ ಕಾರುಗಳ ಅಧಿಕೃತ ಮಾರಾಟಗಾರರಾಗಿ ವ್ಯವಹಾರವನ್ನು ನಡೆಸುತ್ತಾ ಬಂದಿದೆ. ಇದೀಗ ಸಂಸ್ಥೆಯ ಸೇವೆ ಕರಾವಳಿಯ ಮತ್ತೊಂದು ನಗರ ಉಡುಪಿಯಲ್ಲೂ ಕೂಡ ಆರಂಭಗೊಂಡಿದೆ. ಆಟೋಮ್ಯಾಟ್ರಿಕ್ಸ್ನ ಸೇವೆ ಉಡುಪಿ ನಗರದಲ್ಲಿ ಇದೀಗ ಆರಂಭಗೊಂಡಿದ್ದು, ಉಡುಪಿಯ ಗುಂಡಿಬೈಲಿನಲ್ಲಿ ಆಟೋಮ್ಯಾಟ್ರಿಕ್ಸ್ನ 6ನೇ ಶೋರೂಮ್ ಶುಭಾರಂಭಗೊಂಡಿದೆ. ಆಟೋಮೊಬೈಲ್ ಕ್ಷೇತ್ರದ ದಿಗ್ಗಜ ಟಾಟಾ ಕಾರುಗಳ ಅಧಿಕೃತ ಡೀಲರ್ ಆಟೋಮ್ಯಾಟ್ರಿಕ್ಸ್ ಸಂಸ್ಥೆ ಇದೀಗ ಉಡುಪಿಯಲ್ಲೂ ತನ್ನ ಸೇವೆಯನ್ನ ಆರಂಭಿಸಿದೆ. ಕರಾವಳಿಯಾದ್ಯಂತ ತನ್ನ ಅತ್ಯುತ್ತಮ ಸೇವೆಯ ಮೂಲಕ ಗಮನ ಸೆಳೆದಿರುವ ಆಟೋಮ್ಯಾಟ್ರಿಕ್ಸ್ ಇದೀಗ ಉಡುಪಿ ನಗರದಲ್ಲಿ ಹೊಸ ಚೈತನ್ಯದೊಂದಿಗೆ ಗ್ರಾಹಕರ ಸೇವೆಗೆ ಸಜ್ಜಾಗಿದೆ. ಉಡುಪಿಯ ಹೃದಯ ಭಾಗವಾದ ಗುಂಡಿಬೈಲ್ನಲ್ಲಿ ಆಟೋಮ್ಯಾಟ್ರಿಕ್ಸ್ನ ನೂತನ ಶೋರೂಮ್ ಆರಂಭಗೊಂಡಿದ್ದು, ಉದ್ಘಾಟನಾ ಸಮಾರಂಭವು ಸಂಭ್ರಮದಿಂದ ನೆರವೇರಿತು. ಉಡುಪಿ ಶಾಸಕರಾದ ಕೆ ರಘುಪತಿ ಭಟ್ ಅವರು ನೂತನ ಶೋರೂಮ್ ಅನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಒಂದು ಕಾಲದಲ್ಲಿ ಗುಂಡಿಬೈಲು ರಸ್ತೆ ಶಾಪಗ್ರಸ್ತ ರಸ್ತೆಯಾಗಿತ್ತು. ರಸ್ತೆ ಸರಿ ಇರದ ಕಾರಣ ಯಾವುದೇ ಉದ್ಯಮಗಳು ಈ ಭಾಗಕ್ಕೆ ಬರುತ್ತಿರಲಿಲ್ಲ. ಆದರೆ ಈಗ ಆಟೋಮ್ಯಾಟ್ರಿಕ್ಸ್ನಂತಹ ದೊಡ್ಡ ಉದ್ದಿಮೆಗಳು ಗುಂಡಿಬೈಲ್ನಲ್ಲಿ ಆರಂಭವಾಗುತ್ತಿರುವುದು ಈ ಪ್ರದೇಶ ಎಷ್ಟು ಅಭಿವೃದ್ಧಿಯಾಗಿದೆ ಎಂಬುದರ ಸಂಕೇತವಾಗಿದೆ. ಟಾಟಾ ಮೋಟಾರ್ಸ್ ಕಾರುಗಳು ಸ್ವದೇಶಿ ಕಾರುಗಳ ಜೊತೆಗೆ ಟಾಟಾ ಕಾರಿನಲ್ಲಿ ಇದೀಗ ವಿದ್ಯುತ್ ಚಾಲಿತ ಕಾರುಗಳು ಆರಂಭವಾಗಿದ್ದು, ಇದು ಭವಿಷ್ಯದ ದೃಷ್ಟಿಕೋನದಲ್ಲಿ ನೋಡುವುದಾದರೆ ಉತ್ತಮ ಬೆಳವಣಿಗೆ. ಇನ್ನು 10 ವರ್ಷಗಳಲ್ಲಿ ದೇಶದಲ್ಲಿ ವಿದ್ಯುತ್ ಚಾಲಿತ ಕಾರುಗಳೇ ಹೆಚ್ಚು ಓಡಾಡಲಿವೆ ಎಂದರು. ಸಂಸ್ಥೆಗಳು ಬಂತು ಅಂತ ಹೇಳಿದ್ರೆ ಅದು ಉಡುಪಿ ಬೆಳೀತಾ ಇದೆ, ನಗರ ಬೆಳೀತಾ ಇದೆ ಅಂತ ಹೇಳುವಂಥ ಸಂಕೇತ. ಈ ಒಳ್ಳೆಯ ಜಾಗದಲ್ಲಿ ಈ ಒಂದು ಶೋರೂಮನ್ನು ತಾವು ಪ್ರಾರಂಭಿಸಿದ್ದೀರಿ, ಇದು ಯಶಸ್ಸಾಗಲಿ. ಅದರಲ್ಲೂ ವಿಶೇಷವಾಗಿ ಎಲೆಕ್ಟ್ರಿಕ್ ವೆಹಿಕಲ್ EV ವೆಹಿಕಲ್ಸ್ ಇಲ್ಲಿಂದಲೇ ಉಡುಪಿಯಲ್ಲಿ ಇಲ್ಲಿ ಪ್ರಥಮ ಬಾರಿಗೆ 2 ವೀಲರ್ಸ್ EV ವೆಹಿಕಲ್ಸನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಆದರೆ 4 ವೀಲರ್ EV ವೆಹಿಕಲ್ಸ್ ಫಸ್ಟ್ ಟೈಮ್ ಇಲ್ಲಿ ಉಡುಪಿಯಲ್ಲಿ ಅದು ಲೋಕಾರ್ಪಣೆ ಆಗ್ತಾ ಇದೆ. ಅದಕ್ಕೋಸ್ಕರವೂ ತಮಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. EV ವೆಹಿಕಲ್ನ ಬಗ್ಗೆ ನಾನು ಕೇಳ್ತಾ ಇದ್ದೆ ರಾಜೇಂದ್ರ ಕುಮಾರ್ ಅವ್ರ ಹತ್ರ, ಅದರ ಪರ್ಫಾರ್ಮೆನ್ಸ್ನ ಬಗ್ಗೆ ಭಾಳ ಒಳ್ಳೆಯದಿದೆ ಅಂತ ಹೇಳಿದರು. ಫ್ಯೂಚರ್ ಇನ್ನು ನಮ್ಮ ದೇಶದ ಅಥವಾ ವರ್ಲ್ಡಿದ್ದು ಫ್ಯೂಚರ್ ಇನ್ನೂ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳೇ. ಇನ್ನು ಡೀಸೆಲ್ ಪೆಟ್ರೋಲ್ನ ಯುಗಗಳು ಪ್ರಾಯಶಃ ಇನ್ನೊಂದು 10 ವರ್ಷ ಹೋದರೆ ನಾವೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನೇ ನೋಡ್ಬೋದು. ಆ ದೃಷ್ಟಿಯಿಂದ ಉಡುಪಿಗೆ ಇನ್ನು ಎಷ್ಟು ವರ್ಷ ಆದರೂ ನಮ್ಮ ಇದರಲ್ಲಿ ನೆನಪಿರ್ತದೆ, ಉಡುಪಿಗೆ ಫಸ್ಟ್ ಎಲೆಕ್ಟ್ರಿಕ್ ಕಾರ್ ವೆಹಿಕಲ್ ಬಂದಂಥದ್ದು ಆಟೋಮೆಟ್ರಿಕ್ ಸಂಸ್ಥೆಯಿಂದ ಟಾಟಾ ಮೋಟಾರ್ಸ್ ಇದ್ದು ಅಂತ ಹೇಳುವಂಥದ್ದು ಯಾವತ್ತಿಗೂ ನೆನಪಿರುವಂಥ ಒಂದು ವಿಷಯ. ಈ ಸಂದರ್ಭ ಆಟೋಮ್ಯಾಟ್ರಿಕ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರದೀಪ್ ಮಯ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಆಟೋಮ್ಯಾಟ್ರಿಕ್ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಡಿ ರಾಜೇಂದ್ರ ಕುಮಾರ್ ನೂತನ ಕಾರುಗಳ ಬಗ್ಗೆ ಹಾಗೂ ಆಟೋಮ್ಯಾಟ್ರಿಕ್ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನ ನೀಡಿದರು. ಆಟೋಮ್ಯಾಟ್ರಿಕ್ಸ್ನ 6ನೇ ಯೂನಿಟ್ ಇವತ್ತು ಉಡುಪಿಯಲ್ಲಿ ನಾವು ಇನಾಗ್ರೇಟ್ ಮಾಡಿದ್ದೇವೆ. ಶ್ರೀಮಾನ್ ರಘುಪತಿ ಭಟ್ ಅವರು ಇನಾಗ್ರೇಟ್ ಮಾಡಿ ಉದ್ಘಾಟಿಸಿ ಇದನ್ನು ಚೆಂದ ಕಾಣಿಸಿದ್ದಾರೆ. ಆಟೋಮ್ಯಾಟ್ರಿಕ್ಸ್ 2000 ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿದೆ. ಇವತ್ತಿಗೆ 20 ವರ್ಷ ನಾವು ಪೂರೈಸಿ 21ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಟಾಟಾ ಪ್ರಾಡಕ್ಟ್ ಇವತ್ತಿಗೆ ಬಹಳ ಜನಮೆಚ್ಚುಗೆ ಪಡೆದು ಎಲ್ಲರೂ ಒಂದು ಇಷ್ಟಪಡುವಂತಹ ಒಂದು ವೆಹಿಕಲ್ ಆಗಿದೆ. ಯಾಕಂತಂದರೆ ಇದು ಭಾರತೀಯ ಪ್ರಾಡಕ್ಟ್. ಭಾರತೀಯರು ತುಂಬ ಹೆಮ್ಮೆ ಪಡ್ತಾ ಇದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೂ ಇದರಲ್ಲಿ ತುಂಬ ಲೇಟೆಸ್ಟ್ ಫೀಚರ್ಸ್, ಲೇಟೆಸ್ಟ್ ಇನ್ಫೋಟೈನ್ಮೆಂಟ್, ಎಲ್ಲದಕ್ಕಿಂತ ಹೆಚ್ಚಾಗಿ ಇದರ ಡಿಸೈನ್ ಹಾಗೂ ಸೇಫ್ಟಿ ಬಗ್ಗೆ ಜನಗಳು ತುಂಬ ಮೆಚ್ಚಿಕೊಂಡು ಇದಕ್ಕೆ ಪ್ರೋತ್ಸಾಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾರು ಖರೀದಿಸಿದ ಗ್ರಾಹಕರನ್ನ ಗುರುತಿಸಿ ಗೌರವಿಸಲಾಯಿತು. ಭಾರತೀಯತೆಯನ್ನ ಮೈಗೂಡಿಸಿಕೊಂಡ ಟಾಟಾ ಸಮೂಹದ ಸಂಸ್ಥೆಯಾದ ಟಾಟಾ ಮೋಟಾರ್ಸ್ನ ಪ್ಯಾಸೆಂಜರ್ ಕಾರುಗಳು ಜನಮನ ಸೂರೆಗೊಂಡಿರುತ್ತದೆ.
ಇಂದು ಟಾಟಾ ಟಿಯಾಗೋ, ಟಿಗೋರ್, ಅಲ್ಫ್ರೋಸ್, ನೆಕ್ಸಾನ್, ಹ್ಯಾರಿಯರ್ ಕಾರುಗಳು ತಮ್ಮ ತಮ್ಮ ಶ್ರೇಣಿಗಳಲ್ಲಿ ಮುಂಚೂಣಿಯ ಸ್ಥಾನದಲ್ಲಿದ್ದು ಗ್ರಾಹಕರಿಂದ ಉತ್ತಮ ಸ್ಪಂದನೆ ಲಭಿಸುತ್ತಿದೆ. ಈ ಟಾಟಾ ಕಾರುಗಳಲ್ಲಿ ತಾಂತ್ರಿಕತೆ, ಸುರಕ್ಷತೆ ಹಾಗೂ ಇಂಧನ ಕ್ಷಮತೆಯ ಉತ್ತಮ ಮಿಶ್ರಣವಿದ್ದು ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಾಗ್ತಾ ಇವೆ. ಇದೀಗ ಪೆಟ್ರೋಲ್ ಹಾಗೂ ಡೀಸೆಲ್ ಇಂಧನದ ಕಾರುಗಳಲ್ಲದೆ ಹೊಸ ತಂತ್ರಜ್ಞಾನ ಹೊಂದಿರುವ ಇಲೆಕ್ಟ್ರಿಕ್ ಕಾರುಗಳ ಮೂಲಕವೂ ಟಾಟಾ ಮೋಟಾರ್ಸ್ ತನ್ನ ಛಾಪನ್ನ ಮೂಡಿಸುತ್ತಿದೆ. ಕಳೆದ 20 ವರ್ಷಗಳ ವ್ಯವಹಾರದಲ್ಲಿ ಆಟೋಮ್ಯಾಟ್ರಿಕ್ ಸಂಸ್ಥೆಯು ನಿರಂತರವಾಗಿ ಬೆಳೆಯುತ್ತಾ ಬಂದಿದ್ದು ಈಗಾಗಲೇ 5 ಶೋರೂಮ್ ಹಾಗೂ ಸೇವಾ ಕೇಂದ್ರಗಳನ್ನು ಹೊಂದಿದ್ದು 30 ಲಕ್ಷಕ್ಕೂ ಮಿಕ್ಕಿ ಸಂತೃಪ್ತ ಟಾಟಾ ಗ್ರಾಹಕರನ್ನ ಹೊಂದಿದೆ. ಭಾರತದಲ್ಲಿ ಸಂಸ್ಥೆಯು ತನ್ನ ಅತ್ಯುತ್ತಮ ಗ್ರಾಹಕ ಸೇವೆಗಾಗಿ ಹಲವು ಬಾರಿ ಪ್ರಥಮ ಸ್ಥಾನವನ್ನ ಪಡೆದಿರುತ್ತದೆ. ಇದೀಗ ಉಡುಪಿಯ ಜನತೆಗೆ ಅತ್ಯುತ್ತಮ ಸೇವಾ ಸೌಲಭ್ಯವನ್ನ ನೀಡುವ ನಿಟ್ಟಿನಲ್ಲಿ ಉಡುಪಿಯಲ್ಲಿ ನೂತನವಾಗಿ ಶೋರೂಮ್ ಅನ್ನ ಶುಭಾರಂಭಗೊಳಿಸಿದೆ. ಟಾಟಾ ಪ್ಯಾಸೆಂಜರ್ ಕಾರುಗಳ ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ಗಾಗಿ ಗ್ರಾಹಕರು ಶೋರೂಮ್ ಅನ್ನು ಸಂಪರ್ಕಿಸಬಹುದು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.